ಬಗೆ. ಹಾಗಾದ್ರೆ ಮತ್ತೊಂದು ಬಗೆ ಬೇಕು. ನಾನು ಆ ಕರ್ಣನ ಬಿಡಾರದ ಬಳಿಯಲ್ಲಿ ಕೌರವ ಮತ್ತು ದ್ರೋಣಾಚಾರ್ಯರು ಆಡಿದಂತಹ ಮಾತನ್ನು ಸರಿಯಾಗಿ ಕೇಳಿಸಿಕೊಂಡೆ. ಈಗ ಒಂದು ಉಪಾಯ ಮಾಡಿದ್ದೇನೆ, ನೋಡೋಣ ಮಾಡ್ತೇನೆ. ಘಟೋತ್ಕಚ ಈಗ ಯುದ್ಧ ಮಾಡ್ತಾ ಇದ್ದ, ಇಷ್ಟು ಹೊತ್ತಿಗೆ ಅದೃಶ್ಯನಾಗಿ ಹೋದ. ಹೇಳಿಲ್ವಾ ನಾನು ಬಂದ್ರೆ ಅವ ಇರುವುದಿಲ್ಲ, ನನ್ನಲ್ಲಿ ಮಾಯ ನಡೆಯುವುದಿಲ್ಲ. ಹೌದು, ಅದು ನಾನೀಗ ಬಂದದ್ದು ಹೊಸದಾಗಿ ಒಂದು ವಿಷಯ ಗೊತ್ತಾಯ್ತು. ಯಾವುದು ಗುರುಗಳೇ? ಯಾರ ಬೆನ್ನಿಗೂ ಬೀಳದವನು ನಿನ್ನ ಬೆನ್ನು ಬಿದ್ದಿದ್ದಾರೆ. ಯಾಕೆ ಅಂತ? ಯಾಕೆ ಅದೇ ನನಗೆ ಅರ್ಥ ಆಗುದಿಲ್ಲ. ನಿನ್ನಲ್ಲಿ ಒಂದು ವಿಶೇಷವಾದ ಶಕ್ತಿ ಆಯುಧ ಉಂಟು. ಅದು ಯಾರಿಗೆ ಅಂತ ತೆಗೆದಿಟ್ಟದ್ದು? ಪಾರ್ಥನಿಗೆ ಬೇಕಾಗಿ. ಪ್ರತ್ಯಸ್ತ್ರ ಉಂಟು ಅದಕ್ಕೆ? ಇಲ್ಲ. ಅದನ್ನು ಹೊಡೆದ್ರೆ ಹೋಗಲೇಬೇಕು. ಏಕಘಾತಿನಿ. ಅದನ್ನು ತಪ್ಪಿಸುವುದಕ್ಕೆ, ನಿನ್ನಿಂದ ಕಸಿಯುವುದಕ್ಕೆ ಅವನ ತಂತ್ರ ಮಾಯದ್ದು. ಅವ ಸಾಯುವಲ್ಲರಿಗೆ ಅದನ್ನು ನನ್ನ ಕೈಗೆ ಕೊಡು, ನನ್ನ ಕೈಗೆ ಕೊಡು. ಎಂತದು? ನೀವೇ ಹೋಗುವಂತದ್ದು. ಎಂತದು? ಅವರಿಗೆ ಯಾಕೆ ಕೊಡೋದು ನಿನ್ನದನ್ನು? ಅದು ಸೇನಾಧಿಪತಿಗಳು. ನಾನು ಯಾರು? ನನ್ನ ಮಿತ್ರ. ನೀನು ಹೋರಾಡುದು ಯಾರಿಗಾಗಿ? ನಿನಗೆ ಬೇಕಾಗಿ. ನೀನದನ್ನು ಪ್ರಯೋಗ ಮಾಡಬೇಕು. ಅವನಿಗಾದ್ರೂ ಘಟೋತ್ಕಚನಿಗಾದ್ರೂ ಸಾಯಿಸಬೇಕು. ಏನೇನೋ ಮಾತಾಡಬೇಡ. ಸಾಧನೆ ಮಾಡುವುದಕ್ಕೆ ಅಷ್ಟು ಸುಲಭ ಇಲ್ಲ. ಹೌದು, ಅಪರೂಪಕ್ಕೆ ಸಿಕ್ಕಿದ್ದು. ಹೌದು, ಇದನ್ನು ಎಲ್ಲಿಗೆ ಬಿಡಬೇಕು ಅಲ್ಲಿಗೆ ಬಿಡಬೇಕು. ಅಲ್ಲಿಯ ತನಕ ಸಾಯಿಸಲಿಕ್ಕೆ ಬಿಡ. ನೀನು ಅವರಿಗೆ ಕೊಡುದು ಯಾಕೆ? ನೀನು ಸುಮ್ಮನೆ ನೀನು ಅವತ್ತು ಹೇಳಿ ಅವರ ಸೇನಾಧಿಪತ್ಯದಲ್ಲಿ ನಾನು ದುಡಿಯುವುದಕ್ಕೆ ನೀನು ಅವರಿಗೆ ಕೊಟ್ಟರೆ ಅವರು ಬಿಟ್ರೆ ಮತ್ತೆ ನಿನ್ನ ಪ್ರಯತ್ನ ಎಂತದ್ದು? ಹೌದು, ಆಯ್ತು. ಕೌರವ ಸೇನಾಧಿಪತಿಯಾಗಿ ನನಗೆ ಅವನಲ್ಲಿ ಒಂದು ಪ್ರತ್ಯೇಕವಾಗಿ ಮಾತಾಡ್ಲಿಕ್ಕೆ ಉಂಟು. ಅದಕ್ಕೆ ಅವಕಾಶ ಇದ್ರೆ ನನ್ನ ಸೇನಾಧಿಪತಿ, ಇಲ್ಲದಿದ್ರೆ ಬಿಟ್ಟೆ. ದಯಮಾಡಿ ಅದೊಂದು ಹೇಳಬೇಡಿ ಆಯ್ತಾ? ಎಂತದ್ದು? ಇಲ್ಲದೆ ಇದ್ರೆ ನಾನು ಬಿಟ್ಟೆ ಅಂತ ಒಂದು ಹೇಳಬೇಡಿ. ಮತ್ತೆ ಹಾಗೆ ಹೇಳದಿದ್ರೆ ನೀನು ಒಪ್ಪಬೇಕಲ್ಲ. ನೀವು ಬಿಡುವ ಪ್ರಶ್ನೆ ಇಲ್ಲ, ನಿಮ್ಮನ್ನು ಬಿಡುವ ಪ್ರಶ್ನೆಯೂ ಇಲ್ಲ. ನೀನು ಸುಮ್ಮನೆ ಅಲ್ಲಿ ಆ ರಥದಲ್ಲಿ ಕುಳಿತು ನಿಮಗೆ ನನಗೆ ಬೇಡದಿದ್ದದ್ದು ಮಾತಾಡಬೇಡ. ನನಗೆ ಅವರಲ್ಲಿ ಮಾತಾಡ್ಲಿಕ್ಕೆ ಹೋಗಿ ರಥದಲ್ಲಿ ಕುಳಿತು. ಆಗ ರಾಜ್ಯ ಕೊಡ್ತೇನೆ ಅಂತ ಹೇಳಿದ್ಯಾರು? ಇವನೇ. ಇವನ ಅಲ್ಲ, ಘಟೋತ್ಕಚ. ಅದು ಗೊತ್ತಾಗಿ ನಾವು ತಂತ್ರ ಮಾಡಿಕೊಂಡು ಇಲ್ಲಿಯ ತನಕ ಬಂದದ್ದು. ಹೌದು. ರಾಜ್ಯ ಕೊಡ್ಲಿಕ್ಕೆ ಉಂಟ ಕೌರವ? ಅದು ಕೊಡ್ಲಿಕ್ಕಿಲ್ಲ. ಆದ್ರೂ ಘಟೋತ್ಕಚ ಹೇಳಿದ. ಹೌದು. ಕೌರವ ನಿಜವಾಗಿ ಅರ್ಜುನನಿಗೆ ತೆಗೆದಿಟ್ಟದ್ದನ್ನು ಈಗ ಬಿಡು ಅಂತ ಹೇಳಲಿಕ್ಕೆ ಉಂಟ? ಅದು ಹೇಳಲಿಕ್ಕಿಲ್ಲ. ನನ್ನ ಮಿತ್ರ ಅಲ್ವ ಗುರುಗಳೇ? ಹಾಗಾದ್ರೆ ಹೇಳ್ತಾ ಇರುವ ಯಾರು ಅಂದ್ರೆ? ಘಟೋತ್ಕಚನೋ? ಆಗ ಗೊತ್ತಾಗಲಿಲ್ಲ, ಈಗ ಗೊತ್ತಾಗಿದೆ. ಕೀಲು ತಪ್ಪಬೇಕು. ಈಗ ಟಾಂಕ್ ಅಂತ ನಿನಗೆ ನಾನು ಅಲಕ್ಷಣ ಸೈರಿಸು. ಅಶ್ವತ್ಥಮರ, ಅವನನ್ನು ಮಾತಾಡ್ಲಿಕ್ಕೆ ಬಿಡಬೇಡ. ಮಾತಾಡ್ತಾರೆ. ಗುರುಪುತ್ರ ಅಶ್ವತ್ಥಾಮ, ಜಾಗ್ರತೆ. ಆಚಾರ್ಯ ಪುತ್ರ, ಏನಾಯ್ತು? ಅವನಿಗೆ ಅಂಗರಾಜ್ಯ ಕೊಟ್ಟೆ, ಅಂಗಾಂಗ ಪುಡಿಯಾಗುವಾಗೆ ಹೊಡಿತಾ ಇದ್ದಾರೆ. ಯಾಕೆ ಹೀಗಾಯಿತು? ಇಲ್ಲಿ ಬನ್ನಿ. ಏನು? ನನಗೊಂದು ಅನುಮಾನ ಉಂಟು. ಏನು ಅನುಮಾನ? ಅವರು ನಿಮ್ಮ ಸ್ವಂತ ಅಪ್ಪನ ನೋಡಿ. ಮತ್ತೆ ಬಾಡಿಗೆ ಅಪ್ಪ ಇದ್ದಾರೆ. ನನಗೆ ಅನುಮಾನ ಉಂಟು. ನನಗೆ ಅನುಮಾನ ಉಂಟು. ನೀವೊಮ್ಮೆ ಹತ್ತಿರ ಹೋಗಿ ಸರಿ ನೋಡಿ. ಹೌದಾ? ಸರಿ ನೋಡಿ ಬರ್ತೇನೆ. ಅಪ್ಪ, ನೀವು ನನ್ನ ಅಪ್ಪ ಅಲ್ಲಂತೆ ಹೇಳಿದವ ಬೆಪ್ಪ. ಅವರಲ್ಲಿ ಕೇಳ, ನನ್ನ ಹತ್ರ ಕೇಳ್ತಾನೆ. ಕೌರವ ಹೇಳಿದವ ಬೆಪ್ಪನಂತೆ. ಅಲ್ಲ, ನಾನು ಬೆಪ್ಪನೆ, ನೀವು ಕೆಪ್ಪಾಗುವುದು ಬೇಡ ಅಂತ ನೋಡಿ ಸರಿ. ಹೌದಾ? ಅಪ್ಪ ಬನ್ನಿ. ಅಪ್ಪ ಹತ್ತಿರ ಬನ್ನಿ. ಹತ್ತಿರ ಬನ್ನಿ.
ವೇಷ ಮಾಡಿ ಮೋಸ ಮಾಡುವುದಕ್ಕಾಗಿ ಮುಂದಾದೀಯ. ವೇಷ ಮಾಡುವುದೇ ಅದಕ್ಕೆ. ನಿನ್ನ ಮೋಸವನ್ನು ಪ್ರಕಟಿಸಿದ್ದೇನೆ. ಅದಕ್ಕೆ ಏನು ಮಾಡೋಣ ಹೇಳು? ಹಿಡಿದಂತಹ ಕಟಾರಿಯಿಂದ ನಿನ್ನ ತಲೆ ಕಡಿಯಬಹುದಿತ್ತು. ಅದಕ್ಕೆ ಏನು ಕಾರಣ ಉಂಟು. ಏನು ಕಾರಣ? ನಿನ್ನ ಅಪ್ಪ ಭೀಮಸೇನ ನನ್ನ ಮಿತ್ರ. ಹೌದಾ? ಮಿತ್ರನ ಮಗನಲ್ಲಿ ಹೋರಾಟವಿಲ್ಲ, ರಣಕ್ಷೇತ್ರದಿಂದ ನಡೆ. ಆಚಾರ್ಯರು ಘಟೋತ್ಕಚ. ಈಗ ಅವರನ್ನು ಉಳಿಸುವುದಕ್ಕೆ ಬಂದದ್ದು ನೀವು? ನಾನೇ. ಏನು ಆಚಾರ್ಯರೇ? ಯಾಕೆ? ನನ್ನ ಅಪ್ಪ ನಿಮ್ಮ ಮಿತ್ರ ಅಂತ ಹೇಳ್ತಾ ಇದ್ದೀವಿ. ಹೌದು. ಹಾಗಾದ್ರೆ ನೀವು ಇವರ ಪಕ್ಷದಲ್ಲಿ ಯಾಕೆ? ನಿನ್ನ ಅಪ್ಪ ಪಕ್ಷದಲ್ಲಿದ್ರೆ ಒಳ್ಳೇದಲ್ವಾ? ನಿನ್ನ ಅಪ್ಪ ನನ್ನ ಮಿತ್ರ. ಹೌದು. ನೀನ್ ನಮ್ಮ ಪಕ್ಷಕ್ಕೆ ಬಾ. ಯಾಕೆ? ಮತ್ತೆ ನಿಮ್ಮ ಪಕ್ಷಕ್ಕೆ ಯಾಕೆ ಬರಬೇಕು? ಯಾಕೆ ಬರಬಾರದು? ನನ್ನ ಅಪ್ಪ ಎಲ್ಲಿದ್ದಾರೋ ನಾನು ಅಲ್ಲಿರ್ಬೇಕು. ಅಪ್ಪ ಎಲ್ಲಿಯೋ ಮಗ ಅಲ್ಲಿ. ಗೊತ್ತಾಯ್ತಲ್ಲ? ಮತ್ತೆ ನನ್ನ ಅಪ್ಪ ಎಲ್ಲಿದ್ದಾರೆ ಈಗ? ಮಿತ್ರನು ಅಲ್ಲಿಯೇ ನನ್ನ ಇರ್ಬೇಕು. ಅಪ್ಪ ನಿನ್ನ ಪಕ್ಷದಲ್ಲಿದ್ದಾರಾ? ನಿಮ್ಮ ಅಪ್ಪನಿಗೆ ತಲೆ ಸರಿ ಇಲ್ಲ. ನಿನ್ನ ಅಪ್ಪನಿಗೆ ತಲೆ ಸರಿ ಉಂಟಾ? ಉಂಟು. ಇಲ್ಲದೆ ಈ ರೀತಿಯಾಗಿ ನಡೆಯುವುದಿಲ್ಲ. ಯಾಕೆ? ಒಂದು ಹೇಳ್ತೇನೆ, ಏನು? ಬ್ರಾಹ್ಮಣ ಅಂತ ನೋಡ್ಲಿಕ್ಕಿಲ್ಲ, ತಲೆ ಕಡಿದು ಮಿತ್ರನ ಮಗ ಎನ್ನುವ ಕಾರಣಕ್ಕೆ ನೀತಿಯ ಮಾತನ್ನು ಹೇಳಿದೆ. ಇಲ್ಲಿ ಸಂಬಂಧ ಅಗತ್ಯ ಇಲ್ಲ. ನೀತಿಯ ಮಾತು ಪಕ್ಷವಾಗುವುದಿಲ್ಲ. ಹಿಡಿದಿದ್ದೇನೆ ಖಡ್ಗ. ನಿನ್ನ ಶಿರ ನೀನಲ್ಲಿ ದುಷ್ಟನಿಂದ ಜೊತೆಯಲ್ಲಿ ಹೋರಾಟ ಮಾಡ್ತಾ ಇದ್ದ. ಹೌದು. ಇಲ್ಲಿಗೆ ಯಾಕೆ ಬಂದೆ? ನಿಮ್ಮ ವೇಷವನ್ನು ಮಾಡಿ ಬಂದ ಘಟೋತ್ಕಚ. ಆ ಕಾಲಕ್ಕೆ ನೀ ಬಂದೆ. ನಾನು ಬಂದೆ. ಅಪಘಾತ ಏನಾಗ್ಲಿಲ್ಲ? ಎಲ್ಲವೂ ಮೋಸ ಪ್ರಕಟವಾಗಿದೆ. ನಾನು ನೋಡಿಕೊಳ್ತೇನೆ. ನೀನು ಸತ್ಯ ಹೇಳು. ನೀ ಘಟೋತ್ಕಚನ ಕೌರವನ ಅಂತ ಕಾಲ ಇಲ್ಲ ಇಲ್ಲ, ಇದು ಕೌರವನೇ. ಯಾವ ವೇಷಧಾರಿಗೂ ಆ ಒಂದು ದುರ್ದೃಷ್ಟಿ ಅದು ಸಿದ್ಧಿ ಇಲ್ಲ. ಅದೊಂದು ದೃಷ್ಟಿ ನಿನಗೊಬ್ಬನಿ ಎಂತದ್ದು ನೀನು ನೋಡುದೆಂತದ್ದು? ಗಂಟೆಯಲ್ಲಿ ಉಂಟು ಅಂತ ನೋಡುದು ನಾನು. ನೋಡ್ಲಿಲ್ಲ ನೀನು? ಈಗ ಹೋಯ್ತಲ್ಲ, ಈಗ ಹೋಯ್ತಲ್ಲ. ಆ ಅಶ್ವತ್ಥಾಮನೆ ನನ್ನ ಗಂಟಿಗೆ ಜೀವ ಬಂದರೆ ಅದಕ್ಕೆ ಅಶ್ವತ್ಥಾಮ ಅಂತ ಹೆಸರು. ಅಡಿಗೆ ಬಿದ್ರು ಮೂಗಿಗೆ ಮಣ್ಣಾಗ್ಲಿಲ್ಲ ಅಂತ ಹೇಳುದು. ನಿಮಗೆ ಎಲ್ಲಿ ಬಿದ್ದರೂ ಮಣ್ಣೆ ಆಗುವುದು. ನಿನ್ನ ವೇಷ ಮಾಡಿ ಬರುವಾಗ ನಿನ್ನ ಮಗ ಬಂದ್ರ? ನನ್ನ ಮಗ ಬಂದದ್ದು ನನ್ನ ಉಪಾಸನೆ ಅನುಷ್ಠಾನದ ಬಲದಿಂದ. ನನ್ನ ಹೆಸರಲ್ಲಿ ಲೋಕವನ್ನು ವಂಚಿಸುವುದಕ್ಕೆ ಯಾರಿಗೂ ಬಿಡುವುದಿಲ್ಲ. ನನ್ನ ಮಗ ಬರ್ತಿದ್ದ, ಸತ್ತಿದ್ದಾನೆ. ಅದೇ ಅದ್ರಿಂದಲೇ ಹೇಳಿದ್ದು. ತಡಿ. ನಿನ್ನದ್ದೆಂತದ್ದು ಮೊಸರು ಕುಡಿಗೆ ಸ್ಪರ್ಧೆ ಇಲ್ಲಿ ಬಾಂಡ ಹೊಡೆಯುದು ವೇಷ ಅದು ಕೌರವನೇ. ನೀ ಸಂದೇಹ ಪಡಬೇಡ. ಈಗ ನನಗೆ ಒಂದದ್ದು ಸ್ಪಷ್ಟ ಆಯ್ತು. ಅವ ಏನು ವಂಚನೆ ತೋರಿಸುವುದಿದ್ರು ಒಬ್ಬ ಕರ್ಣನಲ್ಲಿ ಬಿಟ್ಟರೆ ಬೇರೆಯವರಲ್ಲಿ ಅಲ್ಲ. ಅದೊಂದು ಸ್ಪಷ್ಟ ಆಯ್ತು. ಆದ್ರಿಂದ ಈಗ ಯಾಕೆ ಬಂದು ನನಗೆ ಯಾಕೆ ತಾಗುವುದು? ಒಂದೇ ವಿಷಯ, ನಿನ್ನ ಕೈಯಲ್ಲಿದ್ದಂತಹ ಅಸ್ತ್ರ ವಿಶೇಷ ಈಗ ಮುಗಿಸಲಿಕ್ಕೆ ನೀನು ಹೇಳ್ತೇನೆ, ನಾನು ಹೇಳ್ತೇನೆ. ಅವನಿಗೆ ಕೆಲವು ಸಲ ನಾನು ಹೇಳದಿದ್ರೆ ಅರ್ಥ ಆಗುದಿಲ್ಲ. ನೋಡು, ಅಮೂಲ್ಯವಾದದ್ದು, ಅಗತ್ಯಕ್ಕಿದ್ದದ್ದು, ಅಪೂರ್ವವಾದದ್ದು, ಮತ್ತೊಬ್ಬರಿಗೆ ಅಲ್ಲದೆ ಮತ್ತೊಬ್ಬರಿಗೆ ಇಲ್ಲದೆ ಒಬ್ಬನಿಗೆ ಬೇಕಾಗಿಯೇ ತೆಗೆದಿಡುವುದು ಅಂತ ಕೆಲವು ಸಂದರ್ಭದಲ್ಲಿ ಇರ್ತದೆ. ಒಂದು ಉಪಮಾಲಂಕಾರ ಹೇಳುದಿದ್ರೆ ಮಗನ ಉಪನಯನಕ್ಕಾಗಿ ಒಂದು ಅಷ್ಟೋ ಇಷ್ಟೋ ನಾವು ಎಲ್ಲಿಯೋ ಇವತ್ತು ಮುಗಿಸ್ತೀಯಾ? ನಿನ್ನದು ಉಪಮಾನ ಉಪಮೇಯದಲ್ಲೇ ಮುಗೀತದೆ ಇದು. ನೋಡು, ಮನೆಗೆ ಬೆಂಕಿ ಬಿದ್ರೆ ಮತ್ತೆ ಮಗನ ಉಪನಯನ ಅಂತ ನೋಡ್ಲಿಕ್ಕಿಲ್ಲ. ಇದ್ದ ಆಪದ್ಧನವನ್ನು ತೆಗೆಯುವುದೇ. ಹೌದಪ್ಪ. ಹಾಗೆ ನೋಡು, ಈ ಬಾಣವನ್ನು ನೀನೀಗ ಪ್ರಯೋಗ ಮಾಡಲೇಬೇಕು. ಈಗ ಮನೆಯಲ್ಲಿ ನಾವು ತುಪ್ಪ ತಂದಿರಿಸ್ತೇವೆ, ಮನೆಗೆ ಅತಿಥಿಗಳು ಬಂದರೆ ಎನ್ನುವ ಕಾರಣಕ್ಕೆ. ಹಾಗಂತ ನಮ್ಮ ಮನೆಗೆ ಒಗ್ಗರಣೆ ಹಾಕುವುದಕ್ಕೆ ಬೇರೆ ಏನಿಲ್ಲ ಎನ್ನುವ ಕಾರಣಕ್ಕೆ ಆ ತುಪ್ಪವನ್ನು ತೆಗೆದ್ರೆ ಆಗುತ್ತದ? ಕಾರಣ ನೀನು ಆ ಕಂಬದ ಹತ್ರ ಕುಳಿತು, ನೀನು ಅಲ್ಲಿ ಕುಳಿತು,
ನಿಮ್ಮದು ಹರಿಕತೆ ಉಪಕತೆ ಎಲ್ಲ ಮುಗಿಲಿ ಮತ್ತೆ ನೋಡುವ ಕೂತ್ಕೋ. ಅಲ್ಲ ಅಲ್ಲ ಮತ್ತೆ ಅವ ಒಂದು ಉದಾಹರಣೆ ಹೇಳುದು ನೀವು ನ್ಯಾಯವಾಗಿ ನಾನು ಹೇಳ್ತೇನೆ, ನನಗೆ ಬೇರೆ ಮಾತಿಲ್ಲ. ಎರಡು ಕಾರಣಕ್ಕೆ ಅದನ್ನು ನೀನೀಗ ಘಟೋತ್ಕಚನಿಗೆ ಪ್ರಯೋಗಿಸಬೇಕು. ಯಾಕೆ ಗುರುಗಳೇ? ನೀನು ಇಂದ್ರನಿಗೆ ಕೊಟ್ಟ ದಾನಕ್ಕೆ ಪ್ರತಿಯಾಗಿ ನಿನಗದು ಸಿಕ್ಕಿದ್ದು. ಹೌದು. ಕೊಡುವಾಗ ಇಂದ್ರ ಏನು ಹೇಳಿದ್ದಾನೆ? ಏನು ಹೇಳಿದ್ದಾನೆ? ಇದು ಯಾರಿಗಾಗಿ ನೀ ಪಡೀತಾ ಇದೆಯೋ ಅವನಿಗೆ ವಿನಿಯೋಗಿಸುವುದಕ್ಕಾಗುವುದಿಲ್ಲ ಅಂತ. ಆಗುವುದಿಲ್ಲ ಅಂದ್ರೆ ಅರ್ಜುನನಿಗೆ ಅದು ವಿನಿಯೋಗ ಆಗುವುದಿಲ್ಲ ಅಂತ. ಅದರ ಅರ್ಥ ಏನು? ಬಹುಶಃ ಘಟೋತ್ಕಚನಿಗೆ ಅದು ವಿನಿಯೋಗ ಆಗಬೇಕು ಎಂಬುದು ವಿಧಿ. ಇಂದ್ರನಿಗಿಂತ ಹೆಚ್ಚು ವಿಧಿ ನಿನಗೆ ಗೊತ್ತುಂಟ? ಖಂಡಿತ ಇಲ್ಲ. ಆದ್ರಿಂದ ಹೊಡಿಬೇಕು. ಇನ್ನೊಂದು, ಕ್ಷರ ಪರೀಕ್ಷಾ ರಂಗದಲ್ಲಿ ಏನು ಬೇಕು ಅಂತ ಕೇಳಿದಾಗ ನೀನು ಕೌರವನಲ್ಲಿ ಯಾಚಿಸಿದ್ದು ಎರಡನ್ನು. ಹೌದು. ಪಾರ್ಥನ ಜೊತೆಗಿನ ದ್ವಂದ್ವ, ಕೌರವನ ಜೊತೆಗಿನ ಮೈತ್ರಿ. ಹೌದು. ಪಾರ್ಥನ ಜೊತೆಗಿನ ದ್ವಂದ್ವ ಆಗಬೇಕು ಅಂತ ಆದ್ರೆ ಕೌರವ ಬದುಕಬೇಡುವ. ಹೌದು. ರಾತ್ರಿ ಬೆಳಗಾಗುವುದರೊಳಗೆ ಹೀಗೆ ಯುದ್ಧ ಹೋದರೆ ಆ ಘಟೋತ್ಕಚ ಕೌರವನನ್ನು ಕೊಲ್ಲುತ್ತಾನೆ. ಅಲ್ಲ, ಬದುಕಬೇಕಾದ್ರೆ ಬಿಡಬೇಕು. ಅಲ್ಲ, ಆದ್ರೂ ನಾನೀಗ ಬಿಡಬಹುದು ಗುರುಗಳೇ. ನನ್ನ ಹಾಗೂ ಪಾರ್ಥನ ವೈರ ನನಗೆ ಗೊತ್ತಿಲ್ಲ. ಇಲ್ಲಿ ಏನು ಬೇಕಂದ್ರೆ ಗುರುಗಳೇ ನಾನು ಕಡೆಗೆ ಕೈ ಸ್ವಲ್ಪ ಮೇಲೆ ಇಟ್ಟ. ಕಾಲಿಗೊಂದು ಕೈಗೊಂದು ಆಳು ಬೇಕು. ನಾನು ಕಡೆಗೆ ಒಂದು ಮಾತು ಹೇಳಿ ನಿಲ್ಲಿಸ್ತೇನೆ. ಕೈ ಮೇಲೆ ಮಾಡುದಂತ ಅದಕ್ಕೆ ಅಲ್ಲ, ನಿಲ್ಲಿಸ್ತೇನೆ ಅಂತ ಹೇಳಿ ನೀ ಹೇಳು. ಈ ಬಾಣವನ್ನು ಇವತ್ತು ಬಿಡದೇ ಇದ್ರೆ ಈ ಪ್ರಸಂಗ ಎಷ್ಟು ಹೊತ್ತಾದ್ರೂ ಮುಗಿಯುವುದಿಲ್ಲ. ಇದು ಸತ್ಯ, ಇದು ಸತ್ಯ ವಿಷಯ. ಈಗ ನಿನಗೆ ಬೇಕಾಗಿ ನೀವು ಹೇಳ್ತೀರಿ ಅಂತಾದ್ರೆ ಪ್ರಯೋಗಿಸ. ಮತ್ತೊಬ್ಬರಿಗೆ ಎಣಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವಸಾನ ಸಮೀಪಿಸಿತು. ಕಾಯುವುದಕ್ಕೆ ಸಿದ್ಧರಾಗು.